ತಾಲೂಕಿನ ಮತ್ತೋರ್ವ ಭ್ರಷ್ಟ ಅಧಿಕಾರಿ ಎಸಿಬಿ ಬಲೆಗೆ ಬಿದ್ದಿದ್ದು, ದಿನದಿಂದ ದಿನಕ್ಕೆ ಕೊರಟಗೆರೆ ಕ್ಷೇತ್ರದಲ್ಲಿ ಭ್ರಷ್ಟಾಚಾರ ಹೆಚ್ಚಾಗುತ್ತಲೇ ಇದೆ. ಇದಕ್ಕೆ ಆಡಳಿತ ವೈಫಲ್ಯವೇ ಕಾರಣ ಎಂದು ಸಾಮಾಜಿಕ ಹೋರಾಟಗಾರ ಜೆಟ್ಟಿ ಅಗ್ರಹಾರ ನಾಗರಾಜು ಆಕ್ರೋಶ ಹೊರಹಾಕಿದ್ದಾರೆ. ಈ ಬಗ್ಗೆ ಮಾತನಾಡಿದ ಜೆಟ್ಟಿ ಅಗ್ರಹಾರ ನಾಗರಾಜು, ಜಿಲ್ಲೆಯಾದ್ಯಂತ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಭ್ರಷ್ಟಾಚಾರ ಹೆಚ್ಚಾಗುತ್ತಿದೆ. ಅರಕೆರೆ ಗ್ರಾಮ ಪಂಚಾಯತ್ ಕಾರ್ಯದರ್ಶಿ ಶ್ರೀಧರ್ ಎಸಿಬಿ ಬಲೆಗೆ ಬಿದ್ದು ಕೆಲವೇ ದಿನಗಳಲ್ಲಿ ಕೊರಟಗೆರೆ ತಾಲೂಕು ಚನ್ನರಾಯನದುರ್ಗ ಹೋಬಳಿ ಬುಕ್ಕಾಪಟ್ಟಣ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಪಿಡಿಒ ಶ್ರೀರಂಗಯ್ಯ ಎಸಿಬಿ ಬಲೆಗೆ ಸಿಕ್ಕಿ ಬಿದ್ದಿದ್ದಾನೆ. ಸೋಮಶೇಖರ್ ಎಂಬುವ ವ್ಯಕ್ತಿ ತನ್ನ ಕುಟುಂಬದ ಹೆಸರಿನಲ್ಲಿ ಇದ್ದ ಖಾತೆ ಬದಲಾವಣೆ ಮಾಡಿ ಈ ಸ್ವತ್ತು ಮಾಡಿಸಿಕೊಳ್ಳಲು ಪಂಚಾಯತಿಗೆ ಭೇಟಿ ನೀಡಿ ಅಭಿವೃದ್ಧಿ ಅಧಿಕಾರಿ ಶ್ರೀರಂಗಯ್ಯ ಅವರನ್ನು ಸಂಪರ್ಕಿಸಿದಾಗ 6,000 ಲಂಚದ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾನೆ. ಇದಲ್ಲದೆ 3.5 ಮುಖಂಡವಾಗಿ ಪಡೆದು 2.5 ಲಂಚಕ್ಕೆ ಬೇಡಿಕೆ ಇಟ್ಟಿದ್ದು, ಈ ವೇಳೆ ಎಸಿಬಿ ಅಧಿಕಾರಿಗಳಿಗೆ ಸಿಕ್ಕಿ ಬಿದ್ದಿದ್ದಾನೆ. ಸುಮಾರು 15 ದಿನಗಳಿಂದ ಎಸಿಬಿ ಅಧಿಕಾರಿಗಳು ಹದ್ದಿನ ಕಣ್ಣಿಟ್ಟು ಕಾಯ್ದು ಆರೋಪಿ ಶ್ರೀರಂಗಯ್ಯನನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸಾರ್ವಜನಿಕ ವಲಯದಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ಅಧಿಕಾರದ ವೈಫಲ್ಯದ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣವಾಗಿದೆ. ರೆವಿನ್ಯೂ ಇಲಾಖೆ ಮತ್ತು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಭ್ರಷ್ಟಾಚಾರ ಹೆಚ್ಚುತ್ತಲೇ ಇದೆ. ವಿದ್ಯಾವಂತ ಯುವಕರು ಭ್ರಷ್ಟ ವ್ಯವಸ್ಥೆಯ ವಿರುದ್ಧ ಹೋರಾಟಕ್ಕೆ ಮುಂದಾಗಬೇಕು. ಯುವಕರಿಂದ ಮಾತ್ರ ಬದಲಾವಣೆ ಸಾಧ್ಯ ಎಂದು ನಾಗರಾಜು ಹೇಳಿದರು. ಅಗ್ರಹಾರ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಎಸ್ಸಿಪಿಟಿಎಸ್ಪಿ ಯೋಜನೆ ಕಾಮಗಾರಿಯನ್ನು ದುರುಪಯೋಗ ಮಾಡಿಕೊಂಡು ಎಸಿಬಿ ಬಲೆಗೆ ಸಿಕ್ಕಿಬಿದ್ದು ಆರೋಪಿಯಾಗಿರುವ ಮಂಜಮ್ಮ ಅವರ ಮೇಲೆ ಜಿಲ್ಲಾ ಪಂಚಾಯತ್ ಸಿಇಒ 3 ಜನ ತನಿಖಾ ಅಧಿಕಾರಿಗಳನ್ನು ನೇಮಿಸಿದ್ದು, ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ವರದಿ ನೀಡಿದ್ದರು. ಜಿಲ್ಲಾ ಪಂಚಾಯತ್ ಸಿಇಒ ಮಂಜಮ್ಮನವರ ಮೇಲೆ ಎಸ್ಸಿ ಎಸ್ಟಿ ಆಕ್ಟ್ ನಡಿ ಕ್ರಮ ಕೈಗೊಂಡಿಲ್ಲ. ಪಂಚಾಯತ್ಗಳಲ್ಲಿ ಸಾಲು ಸಾಲು ಅಕ್ರಮಗಳು ನಡೆಯುತ್ತಿದ್ದರೂ ಸಿಇಒ ಮೇಡಂ ಮೌನವಾಗಿದ್ದಾರೆ. ಇಂತಹ ಭ್ರಷ್ಟ ಅಧಿಕಾರಿಗಳು ಬಡವರಿಂದ ಹಣ ಪೀಕುತ್ತಲೇ ಇದ್ದಾರೆ. ಪ್ರತಿ ಪಂಚಾಯತಿಗೆ ಖುದ್ದು ಭೇಟಿ ನೀಡಿ ಪರಿಶೀಲನೆ ಮಾಡಬೇಕೆಂದು ಒತ್ತಾಯಿಸಿದ್ದಾರೆ. ಸುಮಾರು ವರ್ಷಗಳಿಂದ ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡುತ್ತಿರುವ ಭ್ರಷ್ಟಾಚಾರ ವಿರೋಧಿ ವೇದಿಕೆ ಸದಸ್ಯರು ಮತ್ತು ಎಸಿಬಿ ಅಧಿಕಾರಿಗಳ ಮಿಂಚಿನ ಕಾರ್ಯಾಚರಣೆಗೆ ಜಿಲ್ಲೆಯ ಪ್ರಜ್ಞಾವಂತ ನಾಗರಿಕರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಈ ವೇಳೆ ಡಿವೈಎಸ್ಪಿ ಮಲ್ಲಿಕಾರ್ಜುನ್ ಚುಕ್ಕಿ, ಇನ್ಸ್ಪೆಕ್ಟರ್ ವೀರೇಂದ್ರ ವಿಜಯಲಕ್ಷ್ಮಿ, ನರಸಿಂಹರಾಜು, ರಾಜಣ್ಣ, ಚಂದ್ರು, ಶಿವಣ್ಣ, ಹೋರಾಟಗಾರರಾದ ಜೆಟ್ಟಿ ಅಗ್ರಹಾರ ನಾಗರಾಜು, ನವೀನ್ ಕುಮಾರ್, ಅರುಣ್ ಕುಮಾರ್, ನಯಾಜ್ ಅಹಮದ್, ಭ್ರಷ್ಟಾಚಾರ ವಿರೋಧಿ ವೇದಿಕೆ ತಂಡ ಸೇರಿದಂತೆ ಇನ್ನಿತರರು ಇದ್ದರು. ನಾನು ಫೋನ್ ಮಾಡ್ತೀನಿ ಮಂಗಳವಾರಕ್ಕೆ. ಸೋಮವಾರಲೇ ಬರೀರಿ. ಸೋಮವಾರ ಮೀಟಿಂಗ್ ಐತಿಲ್ಲ ಪಂಚಾಯತಿಗೆ. 10 ಗಂಟೆಗೆ ಹೋಗ್ಬೇಕಲ್ಲ, ನಾವು 9ಕ್ಕೆ ಬಿಡ್ಬೇಕು ಮನೆ. ಮಂಗಳವಾರ ಬರ್ತೀನಿ, ಫೋನ್ ಮಾಡ್ತೀನಿ. ಬಂದೆ ತೋರಿಸಿದ್ರೆ ನಮ್ಮ ಬಂದು ಅಳತೆ ಮಾಡ್ಕೊ ಹೋಗ್ತೀನಿ. ಫೋನ್ ಮಾಡ್ಕೊಂಡ್ ಬರ್ತಾರೆ ಸ್ವಾಮಿ. ಅದೇ ಫೋನ್ ಮಾಡ್ಕೊಂಡ್ ಬರ್ತೀನಿ. ಫೀಸ್ ಎಷ್ಟಾಗ್ತದೆ ಅಂತ ಹೇಳ್ಬಿಡ್ರಿ ಅವ್ರು. ಒಂದು 2.5-3 ಆಗ್ತೈತೆ ಅಷ್ಟೇ. ನಾವೇನು ಜಾಸ್ತಿ ಕೇಳಲ್ಲ. ಕಂಪ್ಯೂಟರ್ದು ನಮ್ಮದು ಎಲ್ಲ ಖರ್ಚು ಬರ್ತವೆ. 2.5 ಆಗ್ತದೆ. ಯಾರು ಬಡವರು ಜಾಸ್ತಿ ಇದು ಮಾಡಲ್ಲ, ಕೇಳಲ್ಲ. ಏನು ಕಮ್ಮಿ ಅದ ಇರ್ತದ. 5-10 ಸಾವಿರ ಇಸ್ಕೊಂಡು ಕರ್ನಾಟಕದಲ್ಲಿ ನಾವು ಈಗ ಗೊತ್ತಾಯ್ತು ಸೋಮಣ್ಣ. ಅವನು ಯಾರು 7,500 ಕೊಟ್ಟಿದ್ದು ಕೇಳಿದ್ದ. ಎಲ್ಲಿ ಎಲ್ಲಿ ಕೆರೆ ಹಾಂ ಇಟ್ಕೊಳೋದ್ರಲ್ಲ ಎಸಿದು ಬಡವನು 7,500 ಕೇಳಿದ. ಈಗ ನೀವು 7,500 ಸಾವಿರ ಎಲ್ಲಿ ತಂದು ಕೊಡ್ತೀವಿ ಕೇಳಿದ್ರೆ? ಅರ್ಥ ಬೇಡವ? ಅರ್ಥ ಬೇಕು. ಇವಾಗೇನೋ ಒಂದು 2,500-3,000 ಅಂದ್ರೆ ಅದೇನೋ ಒಂದು ಇವಾಗ ನಾವು ಒಂದು 500 ಕಮ್ಮಿ ಕೊಟ್ಟರೆ 7,500 ಅಂದ್ರೆ ಬಡವೆಲ್ಲ ಏನು ಮಾಡ್ತೀವಿ ನಂಗೆ ಆಗುತ್ತೆ. ಇವಾಗ ಎಲ್ಲ ಮಾಡ್ಕೊಂಡು ನಾವು ಇವಾಗೆಲ್ಲ ನನ್ನ ಮಗಳ ಮದುವೆಗೆ ಇದು ಒದ್ದಾಡಕ್ಕೆ ಅಂತೇಳಿ ನಾನು ಲೋನ್ಗೆ ಆಯಿತು ಸ್ವಾಮಿ. ಅದೇನು ಲೋನ್ ಮಾಡ್ಕೊಂಡು ಬೇಗ ಮಾಡ್ಕೊಡು ಸೋಮಣ್ಣ. ಈಗ 2,500 ಸಾವಿರ ಹೊಂಚ್ಕೊಂಡು ಸಾಹೇಬ್ರಿಗೆ ತಲುಪಿಸ್ಬಿಡು. ಏನು ಹಕ್ಕುಪತ್ರ ಏನಿಲ್ವಾ? ಏನು ಹಾಕ್ಕೊಡ್ತಾರೆ ಹಿಂದೇನು ಹಕ್ಕುಪತ್ರ ಕೊಟ್ಟಿದ್ರ? ಅವ್ರು ಬರ್ಕೊಟ್ಟಿರೋದು ನಮ್ಮ ಶ್ರೀಕಂಬರ್ ತಗೊಂಡಿದ್ದೀವಿ ನಾವು. ಬರ್ಕೊಟ್ರದಿಲ್ಲ ಐತೆ ನೀನು ಇದೆ ತಾನೆ. ಅಲ್ಲ ಅವ್ರು ಬರ್ಕೊಟ್ಟಿದ್ರು. ತಮ್ಮ ಬರ್ಕೊಟ್ಟಿರೋದು ಇದಲ್ವೇ? ಓ ಅವ್ರು ಬರ್ಕೊಟ್ಟಿರೋದು ಅದು ಬರಲ್ಲ. ಹಾಂ ಏನೋ ಹಕ್ಕುಪತ್ರ ಇದ್ರೆ ಇದೇ ಸರ್ವೆ ನಂಬರ್ ಆಗೈತೆ. ಗ್ರಾಮ ಠಾಣ ಏನೋ ಸ್ಕೆಚ್ಚಿಗೆ ಕೊಡ್ತೀನಿ. ನಾವು ಸ್ಕೆಚ್ಚಿಗೆ ಕೊಟ್ಟಾಗ ಏನು ಕೊಡ್ತಾನೆ ನೋಡೋಣ. ಇಲ್ಲ ಗ್ರಾಮ ಠಾಣ ಹೇಳಿ ಸರ್. ಇಲ್ಲ ತಕ್ಷಣ ಬೇಕಾಗಿದ್ದಾರೆ. ತುಮಕೂರಿನ
ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಬೇಕಾಗಿದ್ದಾರೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಮಾಡುವವರು ಬೇಕಾಗಿದ್ದಾರೆ. ವಿದ್ಯಾರ್ಹತೆ SSLC PUC. ನೇರ ಸಂದರ್ಶನ ಇರುತ್ತದೆ. ESI ಮತ್ತು PF ಸೌಲಭ್ಯ ಕೂಡ ಇರುತ್ತದೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ. ನವೀನ್ GL. ಮೊಬೈಲ್ ನಂಬರ್ 9743103968.